ರಾಜವೀರ ಮದಕರಿ ನಾಯಕ ಚಿತ್ರೀಕರಣ ಸ್ಥಗಿತಗೊಂಡಿದ್ಯಾಕೆ? ಈ ಬಗ್ಗೆ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರು ಏನಂದ್ರು? ಹೀಗೆ ಡಿ ಬಾಸ್ ಚಿತ್ರದ ಒಂದಿಷ್ಟು ಮಾಹಿತಿಗಳನ್ನು ಈ ಹಿಂದಿನ ಎಪಿಸೋಡ್ನಲ್ಲಿ ಹಂಚಿದ್ವಿ. ಆದರೆ ಈ ನಡುವೆ ಸಿಂಗ್ ಬಾಬು ಅವರು ಏನ್ ಮಾಡ್ತಾರೆ ಎನ್ನೋ ಪ್ರಶ್ನೆಯೊಂದು ಅದೆಷ್ಟೋ ಮಂದಿಗೆ ಕಾಡಿರ್ಬೋದು. ಇವೆಲ್ಲದಕ್ಕೂ ಒಂದೇ ಉತ್ತರ, ಅದೇ ಕಂಬಳ. ತುಳುನಾಡಿನ ಕಂಬಳ ಇದೀಗ ಗಾಂಧಿನಗರದಲ್ಲಿ ಸಖತ್ ಸದ್ದು ಮಾಡ್ತಿದೆ. ಈಗಾಗಲೇ ಕಂಬಳದ ಬಗ್ಗೆ 3 ಚಿತ್ರಗಳು ಸೆಟ್ಟೇರಿದೆ. ಈ ಪೈಕಿ 3 ಕನ್ನಡ ಚಿತ್ರಗಳಾದ್ರೆ 1 ತುಳು ಸಿನಿಮಾ. ವಿಶೇಷ ಅಂದ್ರೆ 3 ಚಿತ್ರಗಳು ಕೂಡ ಸ್ಟಾರ್ ಸಿನಿಮಾಗಳೇ. ಸ್ಟಾರ್ ನಟ, ಸ್ಟಾರ್ ನಿರ್ದೇಶಕ, ಸ್ಟಾರ್ ನಿರ್ಮಾಪಕರನ್ನೊಳಗೊಂಡ ಈ ಚಿತ್ರದ ವಿಶೇಷತೆ ಏನೇನ್ ಗೊತ್ತಾ? ಎಸ್, ಅದು 2018 ರಥಾವರ ಚಿತ್ರದ ನಿರ್ದೇಶಕ ಚಂದ್ರಶೇಖರ ಬಂಡೆಯಪ್ಪನವರು ಕಂಬಳದ ಕಥಾಹಂದರವುಳ್ಳ ಸಿನಿಮಾವೊಂದಕ್ಕೆ ಕೈ ಹಾಕಿದ್ರು. ಶಿವಣ್ಣ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳೋ ಈ ಚಿತ್ರದ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು. ವೈರಮುಡಿಯನ್ನು ಟೈಟಲ್ ಉಳ್ಳ ಈ ಚಿತ್ರದ ಪೋಸ್ಟರ್ನಲ್ಲಿ ಶಿವಣ್ಣ ಕಂಬಳ ಓಡಿಸುವ ಲುಕ್ನಲ್ಲಿ ಮಿಂಚಿದ್ರು. ಇನ್ನು ಚಂದ್ರಶೇಖರ ಬಂಡೆಯಪ್ಪನವರ ಸಿನಿಮಾ ಅಂದ್ರೆ ಯಾವತ್ತೂ ವಿಭಿನ್ನವಾಗಿರುತ್ತೆ. ಒಂದಿಷ್ಟು ಅಧ್ಯಯನ ನಡೆಸಿ ಕಥೆಯನ್ನು ಪಕ್ವ ಮಾಡಿಕೊಂಡು ಸಿನಿಮಾವನ್ನು ನಿರ್ಮಿಸ್ತಾರೆ. ಇದಕ್ಕೆ ರಥಾವರ ತಾರಕಾಸುರವೇ ಸಾಕ್ಷಿ. ಇವೆರಡು ಚಿತ್ರಗಳಂತೆ ವೈರಮುಡಿಗೂ ಒಂದಿಷ್ಟು ಅಧ್ಯಯನವನ್ನು ನಡೆಸಿದ್ರು. ಹೀಗಾಗಿ ಸಿನಿಮಾ ನಿರ್ಮಾಣ ಸ್ವಲ್ಪ ತಡವಾಯಿತು. ಇದೇ ಗ್ಯಾಪ್ನಲ್ಲಿ ಎಂಟ್ರಿ ಕೊಟ್ಟಿದ್ದು ನಿರ್ದೇಶಕ ರಿಷಬ್ ಶೆಟ್ಟಿ. ಮಂಗಳೂರಲ್ಲಿ ಒಂದು ಕಲ್ಚರ್ ಶುರುವಾಗಿದೆ, ಸಿನಿಮಾ ನೋಡುವಂಥದ್ದು. ಜನ ಕನ್ನಡ ಸಿನಿಮಾಗೂ ಹಾಗೆ ಬರ್ತಾ ಇದ್ದಾರೆ. ಹೌದು, ರಿಷಬ್ ಶೆಟ್ಟಿ ನಿರ್ದೇಶನದಲ್ಲಿ ಮೂಡಿಬರೋ ಕಾಂತಾರ ಚಿತ್ರದ ಪೋಸ್ಟರ್ ಆಗಸ್ಟ್ 6ರಂದು ರಿವೀಲ್ ಆಯಿತು. ಕಂಬಳದ ಕಥಾಹಂದರವನ್ನು ಹೊಂದಿರುವ ಈ ಚಿತ್ರ ಪೋಸ್ಟರ್ನಿಂದಲೇ ಸಖತ್ ಸದ್ದು ಮಾಡಿತ್ತು. ಹೊಂಬಾಳೆ ಬ್ಯಾನರ್ನಲ್ಲಿ ನಿರ್ಮಾಣಗೊಳ್ಳೋ ಈ ಚಿತ್ರದ ಬಗ್ಗೆ ನಿರ್ದೇಶಕ ಚಂದ್ರಶೇಖರ ಬಂಡೆಯಪ್ಪನವರು ಸ್ವಲ್ಪ ಅಸಮಾಧಾನವೂಗೊಂಡ್ರು. ಕಾರಣ, ಈ ಮೊದಲೇ ಬಂಡೆಯಪ್ಪನವರು ಕಂಬಳ ಆಧಾರಿತ ಚಿತ್ರಕ್ಕೆ ಕೈ ಹಾಕಿದ್ರು. ಅದೇ ಮಾದರಿಯ ಕಥೆಯನ್ನು ರಿಷಬ್ ಶೆಟ್ಟಿ ಕೂಡ ಹೆಣೆದಿದ್ದಾರೆ. ಹಾಗೆ ಈ ವಿಚಾರವಾಗಿ ನನ್ನಲ್ಲಿ ಯಾವುದೇ ವಿಷಯವನ್ನು ಪ್ರಸ್ತಾಪಿಸಿಲ್ಲ ಎಂದು ಚಂದ್ರಶೇಖರ ಬಂಡೆಯಪ್ಪನವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹಾಗೆ ಕಾಂತಾರ ಚಿತ್ರದ ಪೋಸ್ಟರ್ಗೆ ಶಿವಣ್ಣನ ಅಭಿಮಾನಿಗಳು ಕೂಡ ರೆಬಲ್ ಆಗಿದ್ರು. ಈ ಮಧ್ಯೆ ಇದೀಗ ಕಂಬಳ ಆಧಾರಿತ 3ನೆಯ ಚಿತ್ರ ರೆಡಿಯಾಗ್ತಿದೆ. ಎಸ್, ಇದೀಗ ರಾಜೇಂದ್ರ ಸಿಂಗ್ ಬಾಬು ಅವರು ಹೊಸ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲು ಸಜ್ಜಾಗಿ ನಿಂತಿದ್ದಾರೆ. ರಾಜವೀರ ಮದಕರಿ ನಾಯಕ ಐತಿಹಾಸಿಕ ಚಿತ್ರದೊಂದಿಗೆ ಕಂಬಳದ ಐತಿಹ್ಯವುಳ್ಳ ಕಥೆಯೊಂದನ್ನು ಬಾಬು ಸಿಂಗ್ ಅವರು ಹೆಣೆದಿದ್ದಾರೆ. ನಿನ್ನೆಯಷ್ಟೇ ಅಂದರೆ ಆಗಸ್ಟ್ 10ರಂದು ಚಿತ್ರದ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ. ಬಿರ್ದದ ಕಂಬುಲ ಅನ್ನೋ ಟೈಟಲ್ ಉಳ್ಳ ಈ ಚಿತ್ರದ ಪೋಸ್ಟರ್ ಅನ್ನು ಸಚಿವ ಅಂಗಾರ ಅವರು ಅನಾವರಣಗೊಳಿಸಿದ್ರು. ಕನ್ನಡದ ಹಿರಿಯ ಹಾಗೆ ಖ್ಯಾತ ನಿರ್ದೇಶಕರೊಬ್ಬರು ತುಳುವಿನಲ್ಲಿ ಸಿನಿಮಾವನ್ನು ನಿರ್ದೇಶಿಸುತ್ತಾರೆ ಅಂದರೆ ಅದು ಸುಮ್ಮನೆನಾ? ವಿಶೇಷ ಅಂದರೆ ಇದು ದ್ವಿಭಾಷಾ ಚಿತ್ರ. ತುಳುವಿನಲ್ಲಿ ಬಿರ್ದದ ಕಂಬುಲ ಅನ್ನೋ ಟೈಟಲ್ನಲ್ಲಿ ನಿರ್ಮಾಣವಾದರೆ ಕನ್ನಡದಲ್ಲಿ ವೀರ ಕಂಬಳ ಅನ್ನೋ ಶೀರ್ಷಿಕೆಯಲ್ಲಿ ಬಿಡುಗಡೆಯಾಗಲಿದೆ. ತುಳುನಾಡಿನ ಆಚಾರ ವಿಚಾರ ಸಂಪ್ರದಾಯಗಳನ್ನು ತುಳು ವಿದ್ವಾಂಸರಿಂದಲೇ ಮಾಹಿತಿ ಪಡೆಯಲಾಗಿದೆ. ಕಂಬಳದ ಕಡಂಬರೆಂದೇ ಖ್ಯಾತರಾದ ಗುಣಪಾಲ ಕಡಂಬರ ಮಾರ್ಗದರ್ಶನದೊಂದಿಗೆ ಕಥೆಯನ್ನು ಪರಿಪಕ್ವ ಮಾಡಲಾಗಿದೆ. ಉದ್ಯಮಿ ಅರುಣ್ ರೈ ತೋಡಾರ್ ನಿರ್ಮಾಣದ ಈ ಚಿತ್ರಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಆಶೀರ್ವಾದ ಮಾಡಿದ್ದಾರೆ. ಇನ್ನು ತುಳು ರಂಗಭೂಮಿ ಹಾಗೆ ಚಿತ್ರರಂಗದ ಖ್ಯಾತ ನಿರ್ದೇಶಕ ಲೇಖಕ ವಿಜಯ್ ಕುಮಾರ್ ಕೋಡಿಯಲ್ ಬೈಲ್ ಅವರು ಚಿತ್ರಕ್ಕೆ ಸಂಭಾಷಣೆಯನ್ನು ಬರೆದಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ತುಳು ರಂಗಭೂಮಿ ಹಾಗೆ ಕನ್ನಡದ ಖ್ಯಾತ ಕಲಾವಿದರ ದಂಡೆ ಇರಲಿದೆಯಂತೆ. ರಾಜೇಂದ್ರ ಸಿಂಗ್ ಬಾಬು ಅವರ ಸಿನಿಮಾ ಮೇಲೆ ಒಂದಿಷ್ಟು ನಿರೀಕ್ಷೆಗಳು ಹೆಚ್ಚೇ ಇರುತ್ತೆ. ಒಂದೊಳ್ಳೆ ಕಲಾವಿದರ ದಂಡೆ ಇರುತ್ತೆ. ಈ ಚಿತ್ರದ ಮೂಲಕ ಯಾವೆಲ್ಲ ಸ್ಟಾರ್ಗಳು ಕೋಸ್ಟಲ್ ವುಡ್ಗೆ ಕಾಲಿಡ್ತಾರೋ ಕಾದು ನೋಡಬೇಕು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.